ಇನ್ನು ಸಾಮಾಜಿಕ ಜಾಲತಾಣಗಳು ಸಕಾರಾತ್ಮಕವಾಗಿ ಬಳಕೆಯಾದರೆ ಅಶಕ್ತರ ಪಾಲಿಗೆ ಅದು ವರದಾನವಾಗುತ್ತೆ. ಅದಕ್ಕೊಂದು ಉದಾಹರಣೆ ಅಂದರೆ ಪುತ್ತೂರು ತಾಲೂಕಿನ ಸವಣೂರು ಗ್ರಾಮ. ಇಲ್ಲಿನ ನಿವಾಸಿ ಮಹಿಳೆಯೊಬ್ಬರ ಮನೆಯು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕುಸಿದಿದ್ದು 2 ವರ್ಷಗಳಿಂದ ತಲೆಯ ಮೇಲೊಂದು ಭದ್ರವಾದ ಸೂರಿಲ್ಲದೆ ಈ ಕುಟುಂಬದ ಮಂದಿ ಕಂಗಾಲಾಗಿದ್ರು. ಆ ಸಂದರ್ಭದಲ್ಲಿ ಊರಿನ ಸಮಾನ ಮನಸ್ಕ ಯುವಕರು ಸೇರಿಕೊಂಡು ಮನೆಯನ್ನ ನಿರ್ಮಿಸಿದ್ದಾರೆ. ಮಾತ್ರವಲ್ಲ, ಗೃಹ ಪ್ರವೇಶವನ್ನು ಕೂಡ ನೆರವೇರಿಸಿದ್ದಾರೆ. ಪುತ್ತೂರು ತಾಲೂಕಿನ ಸವಣೂರು ಗ್ರಾಮದ ಇಡ್ಯಾಡಿ ನಿವಾಸಿಯಾದ ಯಮುನಾ ಇಡ್ಯಾಡಿ ಅವರ ಮನೆಯು ಮಳೆಗಾಲದಲ್ಲಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಕಳೆದ 2 ವರ್ಷಗಳಿಂದ ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ಅದೇ ಮನೆಯ ಅಳಿದುಳಿದ ಗೋಡೆಗಳ ಮಧ್ಯೆ ಜೀವನವನ್ನ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಊರಿನ ಸಮಾನ ಮನಸ್ಕ ಯುವಕರು ಸೇರಿಕೊಂಡು ಕಟ್ಟೋಣ ಬಾಳಿಗೊಂದು ಆಸರೆ ವಾಟ್ಸಪ್ ಗ್ರೂಪ್ ಅನ್ನು ರಚಿಸಿ ಮನೆ ನಿರ್ಮಾಣಕ್ಕೆ ನಿರ್ಧರಿಸಿ ಈಗ ಮನೆಯನ್ನ ನಿರ್ಮಿಸಿದ್ದಾರೆ. ಮಾತ್ರವಲ್ಲ, ಗೃಹ ಪ್ರವೇಶವನ್ನು ಕೂಡ ಮಾಡಿ ಕುಟುಂಬಕ್ಕೆ ಮನೆಯನ್ನ ಹಸ್ತಾಂತರ ಮಾಡಿದ್ದಾರೆ. ಇನ್ನು ಮನೆ ನಿರ್ಮಾಣದ ಕಾರ್ಯದಲ್ಲಿ ಗ್ರಾಮದ ಧಾರ್ಮಿಕ ರಾಜಕೀಯ ಮುಖಂಡರುಗಳ ಹಾಗೂ ಸಂಘ ಸಂಸ್ಥೆಗಳು ಮಾರ್ಗದರ್ಶನವನ್ನ ನೀಡಿದ್ದು, ಊರಿನ ಉತ್ಸಾಹಿ ಯುವಕರ ತಂಡ ಶ್ರಮದಾನವನ್ನ ಮಾಡಿದೆ. ಇವರಿಗೆ ದಾನಿಗಳ ನೆರವು ಕೂಡ ಲಭಿಸಿದೆ. ಏಪ್ರಿಲ್ 26ರಂದು ಶಿಲಾನ್ಯಾಸ ಮಾಡುವ ಮೂಲಕ ಈ ಮನೆ ನಿರ್ಮಾಣ ಕಾರ್ಯಕ್ಕೆ ಚಾಲನೆಯನ್ನು ನೀಡಲಾಗಿತ್ತು. ಇದೀಗ ಮೇ 27ರಂದು ಗೃಹ ಪ್ರವೇಶವನ್ನ ಮಾಡಿ ಆ ಮನೆಯನ್ನ ಕುಟುಂಬಕ್ಕೆ ಹಸ್ತಾಂತರವನ್ನು ಕೂಡ ಮಾಡಲಾಗಿದೆ. ಈ ಮೂಲಕ ಕೇವಲ 1 ತಿಂಗಳಲ್ಲಿ ದಾನಿಗಳ ನೆರವಿನಿಂದ ಶ್ರಮದಾನಿ ಯುವಕರ ಸತತ ಪ್ರಯತ್ನದಿಂದ ಮನೆ ನಿರ್ಮಾಣಗೊಂಡಿದೆ. ಇದೀಗ ಕೇವಲ 31 ದಿನಗಳಲ್ಲಿ ಮನೆಯನ್ನ ನಿರ್ಮಾಣ ಮಾಡಿದ ಸಂಭ್ರಮ ಕಟ್ಟೋಣ ಬದುಕಿಗೊಂದು ಆಸರೆ ತಂಡಕ್ಕೆ ಇದೆ. ಇಲ್ಲಿನ ಯುವಕರ ತಂಡ ಹಗಲು ಇರುಳು ಎನ್ನದೆ ಶ್ರಮ ವಹಿಸಿ ಸುಂದರ ಮನೆ ನಿರ್ಮಾಣ ಸಾಧ್ಯವಾಗಿದೆ ಎನ್ನುತ್ತಾರೆ ಸಾಮಾಜಿಕ ಮುಖಂಡ ತಾರನಾಥ ಕಾಯರ್ಗ ಅವರು. ಕಳೆದ 2 ವರ್ಷಗಳ ಹಿಂದೆ ಮಳೆಗಾಲದಲ್ಲಿ ಕುಸಿದು ಬಿದ್ದಿದ್ದ ಯಮುನಾ ಇಡ್ಯಾಡಿಯವರ ಮನೆಯು ಒಂದು ಗೋಡೆಯು ಎಲ್ಲ ಜರಿದಿದ್ದು ಅವರಿಗೆ ವಾಸವಾಗಲು ತೀರಾ ಸಂಕಷ್ಟದಲ್ಲಿದ್ದರು ವಾಸಕ್ಕೆ. ಈ ಸಂದರ್ಭದಲ್ಲಿ ಇಲಾಖಾ ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಟ್ಟು ಅವರಿಗೆ ಒಂದು ಸಾಂತ್ವನದ ಒಂದು ಮನೆ ಕಟ್ಟಿಕೊಡುವ ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದರು. ಆದರೆ ಬಸವ ವಸತಿ ಯೋಜನೆಯಲ್ಲಿ ಸಹ ಅವರನ್ನು ಆಯ್ಕೆ ಮಾಡಿದರು. ಆದರೆ ತಾಂತ್ರಿಕ ಕಾರಣಗಳಿಂದ ಈ ಒಂದು ಬಸವ ವಸತಿ ಯೋಜನೆ ನಿಂತಿತ್ತು. ಹಾಗೆ ಕಳೆದ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ನಾವು ಈಗಾಗಲೇ ಆಹಾರದ ಕೆಲವು ಅಸಹಾಯಕ ಕುಟುಂಬಗಳಿಗೆ ಆಹಾರದ ಕಿಟ್ ಕೊಡುವಂತಹ ಸಂದರ್ಭದಲ್ಲಿ ಈ ಮನೆಗೂ ಭೇಟಿ ನೀಡಿದ್ದೆವು. ಈ ಸಂದರ್ಭದಲ್ಲಿ ಈ ಮನೆಯ ತಾಯಿ ನಮ್ಮಲ್ಲಿ ತಮ್ಮ ಅಸಹಾಯಕತೆಯನ್ನು ನಮ್ಮಲ್ಲಿ ಭಿನ್ನವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಇಲ್ಲಿಯ ಎಲ್ಲ ಯುವಕರೆಲ್ಲ ಸೇರಿಕೊಂಡು ಮಾತುಕತೆ ನಡೆಸಿಕೊಂಡು ನಾವೊಂದು ಮನೆಯನ್ನು ಕಟ್ಟಿಕೊಡುವ ಅವರಿಗೆ ಅಂತ. ಈ ಸಂದರ್ಭದಲ್ಲಿ ನಾವು ಕಟ್ಟೋಣ ಬದುಕಿಗೊಂದು ಆಸರೆ ಎಂಬ ಒಂದು ವಾಟ್ಸಪ್ ಗುಂಪನ್ನು ಮಾಡಿಕೊಂಡು ಇಲ್ಲಿಯ ಎಲ್ಲ ಸ್ಥಳೀಯ ಹಾಗೂ ಪರವೂರ ಯುವಕರನ್ನ ಸೇರಿಸಿಕೊಂಡು ಈ ಒಂದು ಕಾರ್ಯಕ್ಕೆ ತೊಡಗಿಕೊಂಡು ಕಳೆದ ಏಪ್ರಿಲ್ 26ರಂದು ಈ ಒಂದು ಕಾರ್ಯಕ್ಕೆ ನಾವು ತೊಡಗಿದ್ದೆವು. ಕೇವಲ 31 ದಿವಸಗಳಲ್ಲಿ ನಾವೊಂದು ಈ ಮನೆಯನ್ನು ಎಲ್ಲ ಯುವಕರ ಶ್ರಮ, ರಾತ್ರಿ ಹಗಲು ಎಲ್ಲ ಯುವಕರು ಇದರಲ್ಲಿ ದುಡಿದಿದ್ದಾರೆ. ಕೇವಲ ಮನೆಯಲ್ಲದೆ ಅವರಿಗೆ ಶೌಚಾಲಯ, ಸ್ನಾನಗೃಹ ಎಲ್ಲವನ್ನ ಮಾಡಿಕೊಟ್ಟಿದ್ದೇವೆ. ಈ ಒಂದು ಕಾರ್ಯಕ್ಕೆ ಇಲ್ಲಿ ತೊಡಗಿಸಿಕೊಂಡಂತ ಎಲ್ಲ ಯುವಕರಿಗೆ ನಾವೆಲ್ಲರೂ ಅಭಾರಿಯಾಗಿದ್ದೇವೆ. ಅದೇ ರೀತಿ ಈ ಒಂದು ಪ್ರಕೃತಿ ವಿಕೋಪದಲ್ಲಿ ಸಹ
ಕಂದಾಯ ಇಲಾಖೆಯಿಂದ ಒಂದು 60,000 ರೂಪಾಯಿ ಇದಕ್ಕೆ ಪರಿಹಾರ ಸಿಕ್ಕಿದೆ. ಅದನ್ನು ಸಹ ಈ ಒಂದು ಮನೆ ಇದರಲ್ಲಿ ಬಳಸಿಕೊಂಡಿದ್ದೇವೆ. ಅದೇ ರೀತಿ ಅನೇಕ ಪರ ಊರ ದಾನಿಗಳು ಸಹ ಈ ಒಂದು ಕಾರ್ಯಕ್ಕೆ ಸಂಪೂರ್ಣ ಸಹಕಾರವನ್ನ ನೀಡಿದ್ದೇವೆ. ಅವರಿಗೂ ಈ ಸಂದರ್ಭದಲ್ಲಿ ನಾವು ಆಭಾರಿಯಾಗಿದ್ದೇವೆ. ಎಷ್ಟು ವೆಚ್ಚ ಟೋಟಲ್? ಸಾಧಾರಣ ಮಾನವ ಸೇವೆ ಸಹಿತ ಒಂದು 3ರಿಂದ 3.5 ಲಕ್ಷ ವೆಚ್ಚ ಬೀಳಬಹುದು. ಶೌಚಾಲಯ ಎಲ್ಲ ಸೇರಿ, ಶೌಚಾಲಯ ಸ್ನಾನಗೃಹ ಎಲ್ಲ ಸೇರಿ. ಅದೇ ರೀತಿ ಇವತ್ತು ನಾವು ಮನೆಯ ಒಂದು ಗೃಹ ಪ್ರವೇಶವನ್ನ ಎಲ್ಲ ಸರ್ಕಾರದ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಕಾನೂನುಗಳನ್ನು ಪಾಲಿಸಿಕೊಂಡು ಸೀಮಿತ ಜನರ ಒಂದು ಇದರಲ್ಲಿ ನಾವು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇನ್ನು ಮಳೆಯಿಂದ ನನ್ನ ಮನೆ ಕುಸಿದು ನನಗೆ ದಿಕ್ಕೆ ತೋಚದಂತಾಗಿತ್ತು. ಅಲ್ಲಿ ಇಲ್ಲಿ ಕಾಲವನ್ನ ಕಳೆಯುವಂತಹ ಸಂಕಷ್ಟ ಎದುರಾಗಿತ್ತು. ಊರಿನ ಸಮಾನ ಮನಸ್ಸಿನ ಯುವಕರ ತಂಡ ತನಗೆ ಮನೆ ನಿರ್ಮಾಣದ ಕುರಿತು ತಿಳಿಸಿದಾಗ ಸಂತೋಷವಾಯಿತು. ಒಂದೇ ತಿಂಗಳಲ್ಲಿ ನನಗೆ ಈಗ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ಕೆ ಕೈ ಜೋಡಿಸಿದಂತಹ ಎಲ್ಲ ಮನಸ್ಸುಗಳಿಗೆ ಧನ್ಯವಾದಗಳು ಅನ್ನೋದು ಮನೆಯ ಒಡತಿ ಯಮುನಾ ಇಡ್ಯಾಡಿಯವರ ಕೃತಜ್ಞತಾ ಭರಿತ ಮಾತುಗಳು. ಅಂಚ ನೀನ ಸಂಸಾರಗಳೇಕ ಮತ್ತೆ ಬರ್ತದೆ ನಿಪ ಮಿಗಿ ಹೊರಲೇಕ ಜೋಕುಲೇಕ ಹೊರ ಬರ್ತದೆ ಒಂದು ಇಲ್ಲು ಮಾತು ಹೋಗಿರು ಒಂಜಿ ಸಂತೋಷ ಅಕಲಿನ ದೇವರು ಎಡ್ಡ ಮನಸ್ಸಾಡು ಸಂತೋಷ ದುಮ್ಮದಲ್ಲಿ ಒಂಜಿ 24 ವರ್ಷ ಆಗಿತ್ತು. ಅದಕ್ಕೊಂಜಿ ಸಾಧಾರಣ ಸುಮಾರು ವರ್ಷ ಇಂಚನೆ ಮಗ ಮತ್ತೆ ಬರ್ತದೆ ಹಿಂಗೆ ಹೋಗಿ ನನ್ನ ಕೈ ಜೋಕುಲ ಮಾತ್ರ ಪಂಡು ಮಾತ ಅಕ್ಲಿ ಕೂಡಿ ಮಾಡ್ತು ಕೆಲಸ ಮಾಡ್ತಾನೆ. ಅಗ್ಲಿ ಎಡ್ಡ ಮನಸ್ಸಾಡು ಇಂಕ್ಲೆಲ್ಲ ಎಡ್ಡ ಅನ್ಬೋದು ಅಗ್ಲೇನ ಎಡ್ಡ ಅನ್ಬೋದು 24 ವರ್ಷ ಆಡಿ ಏನು ಮಾಲ್ಸೈನ ಇತ್ತಂడి ಅದಂತ ಇತ್ತಂడి ಸರ್ಕಾರದ್ದು ಟಿಕೆಟ್ ಇಲ್ಲಿ ಊರಿನಲ್ಲಿ ಹೋಗಿ ಟಿಕೆಟ್ ಅಂತ. ಒಟ್ಟಿನಲ್ಲಿ ಯುವಕರು ಸಮಾಜಮುಖಿಯಾಗಿ ಚಿಂತನೆಯನ್ನ ಮಾಡಿದರೆ ಸಮಾಜಕ್ಕೆ ಯಾವ ರೀತಿ ಕೊಡುಗೆಯಾಗಬಹುದು ಅನ್ನುವಂಥದ್ದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ. ಕಟ್ಟೋಣ ಬಾಳಿಗೊಂದು ಆಸರೆ ವಾಟ್ಸಪ್ ಗ್ರೂಪ್ನ ಕಾರ್ಯ ಎಲ್ಲರಿಗೂ ಮಾದರಿಯಾಗಿದೆ. ಅನೀಶ್, V4 News 24/7 ಪುತ್ತೂರು.